ಉಡುಪಿಯ ಜ್ಯುವೆಲರಿ ಶಾಪ್ ಒಂದರಲ್ಲಿ ಬೃಹತ್ ಗಾತ್ರದ ಹೆಬ್ಬಾವೊಂದು ಅಡಗಿ ಕುಳಿತಿದ್ದು ಕ್ಷಣಕಾಲ ಜಾಗದಲ್ಲಿ ಭೀತಿಯ ವಾತಾವರಣಕ್ಕೆ ಕಾರಣವಾಗಿತ್ತು. ಬಳಿಕ ಖ್ಯಾತ ಉರಗ ತಜ್ಞ ಗುರುರಾಜ್ ಸನಿಲ್ ಅವರು ಈ ಹೆಬ್ಬಾವನ್ನ ಸುರಕ್ಷಿತವಾಗಿ ಹಿಡಿಯುವಲ್ಲಿ ಯಶಸ್ವಿಯಾದರು. ತಮ್ಮ ಶಾಪ್ನಲ್ಲಿ ಹೊಕ್ಕು ಕುಳಿತಿದ್ದ ಈ ಹೆಬ್ಬಾವನ್ನು ಕಂಡು ಜ್ಯುವೆಲರಿ ಸಿಬ್ಬಂದಿಗಳು ಕೆಲಕಾಲ ಭೀತಿಗೊಳಗಾಗಿದ್ರು. ಆದರೆ ಸನಿಲ್ ಅವರು ಇದನ್ನ ಯಶಸ್ವಿಯಾಗಿ ಹಿಡಿಯುವ ಮೂಲಕ ಇಲ್ಲಿನವರು ನಿಟ್ಟುಸಿರು ಬಿಡುವಂತಾಯಿತು. ಈಗಾಗಲೇ ಸಾವಿರಾರು ಹಾವುಗಳನ್ನ ಹಿಡಿದು ಅವುಗಳನ್ನ ಸುರಕ್ಷಿತವಾಗಿ ಕಾಡಿಗೆ ಬಿಡುವ ಮೂಲಕ ಉರಗ ತಜ್ಞ ಗುರುರಾಜ್ ಸನಿಲ್ ಅವರು ಉಡುಪಿ ಭಾಗದಲ್ಲಿ ಉರಗ ಮತ್ತು ಜನರ ಪಾಲಿಗೆ ಆಪತ್ ಬಾಂಧವ ಎನಿಸಿಕೊಂಡಿದ್ದಾರೆ.